Hello everyone and welcome to my video. Yes, and ಇವತ್ತು ನಮ್ಮ 3 ಜನ ತ್ರಿಮೂರ್ತಿಸ್ ಅಮ್ಮ ಒಂಚೂರು ಈಚೆ ಬಾ ತೋರುದಿಲ್ಲ ಮರತೆ ನೀನು ಈಚೆ ಕಾಂಬಲ್ಲ ಒಂಚೂರು ಸೊ ಅಮ್ಮ ಮತ್ತು ನನ್ನ ಬ್ಯಾಕ್ ಸೈಡ್ ಉಷಕ್ಕ ಇದ್ದಾರೆ. ಸೊ 3 ಜನ ಇವಾಗ ಕೋಟಕ್ಕೆ ಹೋಗ್ತಾ ಇದ್ದೀವಿ. ಕೋಟಕ್ಕೆ ಏನಂತ ಹೇಳಿದರೆ ಅಮ್ಮನಿಗೆ ಸುಮಾರು ವರ್ಕ್ ಉಂಟು ಇವತ್ತು. ಸೊ ಹಾಗೆ ಅವರ ಸಲುವಾಗಿ ಇವತ್ತು ನಾವು 3 ಜನ ಈಗ ಹೊರಡ್ತಾ ಇದ್ದೇವೆ. ಆ್ಯಂಡ್ ಉಷಕ್ಕೆ ಹೇಗೆ ಹೋಗು ಈಗ? ರಿಕ್ಷಾ. ಎಸ್, ನಮ್ದು ಇವಾಗ ಬಸ್ ಇಲ್ಲ. ಸೊ ಹಾಗೆ ಈಗ ಇಲ್ಲಿಂದ ಕೋಟಕ್ಕೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೇವೆ. ಆ್ಯಂಡ್ ಇವತ್ತು ಅಮೃತೇಶ್ವರಿ ಟೆಂಪಲಿಗೆ ಕೂಡ ಹೋಗ್ಲಿಕ್ಕುಂಟು, ಹಾಗೆ ವೆಜಿಟೇಬಲ್ಸ್ ಎಲ್ಲ ತರಲಿಕ್ಕುಂಟು ಅಂತ ಹೇಳಿದ್ದಾರೆ. ಹಾಗೆ ಅಲ್ಲಿಗೆ ಮಾರ್ಕೆಟಿಗೆ ಕೂಡ ಹೋಗ್ಲಿಕ್ಕುಂಟು. ಸೊ ಹಾಗೆ ಇವತ್ತು ನಮ್ಮೂರು ಕೋಟೆ ಹೇಗಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆ, ಎಸ್. ಹೆಲಿಕಾಪ್ಟರ್ ಬುಕ್ ಮಾಡುವ? ಎಸ್, ನಾವೀಗ ಇಲ್ಲಿಂದ ಇಲ್ಲ ಮಾರ್ಕೆಟ್ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ 5 minutes. ಸೊ ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಎಂತೆಲ್ಲ ತಗೊಂಕಿತ್ತ? ಎಲ್ಲ ತರಕಾರಿ, ಎಲ್ಲ ತರಕಾರಿ ಹೊತ್ಕೊಂಡು ಹೋಗ್ಬೋದು. ಯಾರಂದೇಳಿ ಬೇಕಲ್ಲ. ಸುಚೇತ ಫ್ರೀ ಧರ್ಮಕ್ಕೆ ಸುಚೇತ ಇದ್ದಾಳಲ್ಲ, ತಗೊಂಡು ಹೊತ್ಕೊಂಡು ಹೋಗ್ಬೋದು ಜನ. ಎಸ್, ಈಗ ಹೋಗಿ ಬರ್ತೇವೆ. ಹಾಗೆ ನಿಮಗೂ ಕೂಡ ನಮ್ಮ ಒಂದು ವೆಜಿಟೇಬಲ್ ಮಾರ್ಕೆಟ್ ಹೇಗಿದೆ ಅಂತೇಳಿ ನಾನು ತೋರಿಸ್ತೇನೆ.
ಎಸ್, ಇವಾಗ ನಾವು ಫೈನಲಿ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಫುಲ್ ವೀಡಿಯೋದಲ್ಲಿ ನಾವು ಅಮ್ಮನಿಗೆ ಸುಮಾರು ಕೆಲಸ ಇತ್ತು, ಸೊ ಹಾಗೆ ಅಮ್ಮನ ಕೆಲಸಕ್ಕೆ ಹೋಗಿದ್ವಿ. ಆ್ಯಂಡ್ ಅಲ್ಲಿಂದ ಅಮೃತೇಶ್ವರಿ ಟೆಂಪಲಿಗೆ ಹೋಗಿ ಆಮೇಲೆ ಫುಲ್ ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿ ತುಂಬ ಶಾಪಿಂಗ್ ಎಲ್ಲ ಮಾಡಿದ್ದಾರೆ. ಫುಲ್ ವೆಜಿಟೇಬಲ್ ಶಾಪಿಂಗೇ ಮಾಡಿರುವಂಥದ್ದಲ್ವಾ? ಎಸ್, ಅಮ್ಮ ಮತ್ತು ಉಷಕ್ಕ ಹೇಳಬೇಕು ವೆಜಿಟೇಬಲ್ಸ್. ಎಸ್, ಈಗ ತಗೊಂಡು ಬಂದು ಆಲ್ಮೋಸ್ಟ್ ಈಗ 6 ಆಗ್ತಾ ಬಂದಿದೆ. ಸೊ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ಮನೆಗೆ. ಹಾಗೆಯೇ ಇವತ್ತೊಂದು ಚಿಕ್ಕ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.